ಶಾಲಾ ಕಾಲೇಜುಗಳು ಜಾತಿ ಹೆಸರುಗಳನ್ನು ಹೊಂದುವಂತಿಲ್ಲ. ಒಂದು ವೇಳೆ ಅಂತಹ ಹೆಸರು ಹೊಂದಿದ್ದಲ್ಲಿ 1 ವಾರದೊಳಗೆ ಜಾತಿ ಹೆಸರುಗಳನ್ನು ತೆಗೆದುಹಾಕುವಂತೆ ಮದ್ರಾಸ್ ಹೈಕೋರ್ಟ್ ಕಟ್ಟಳೆ ಇಟ್ಟಿದೆ. ಹಲವಾರು ಶಾಲಾ ಕಾಲೇಜುಗಳು ಜಾತಿ ಹೆಸರುಗಳನ್ನು ಹೊಂದಿವೆ. ಅವರ ಹೆಸರು ಹಲಗೆಗಳಲ್ಲಿ ಆ ಜಾತಿ ಹೆಸರುಗಳು ಎದ್ದು ಕಾಣುತ್ತವೆ. ಅಂಥ ಶಾಲಾ ಕಾಲೇಜುಗಳಲ್ಲಿ ಕಲಿಯುವ ಇತರ ಜಾತಿಗಳವರಿಗೆ ಇದು ಮುಜುಗರ ಉಂಟು ಮಾಡುತ್ತದೆ ಎಂದು ಕೆಲವರು ತಕರಾರು ಅರ್ಜಿ ಸಲ್ಲಿಸಿದರು. ಇದರ ಮೇಲೆ ಮದ್ರಾಸು ಹೈಕೋರ್ಟು ಇನ್ನು 4 ವಾರಗಳಲ್ಲಿ ಶಾಲಾ ಕಾಲೇಜುಗಳ ಹೆಸರುಗಳಲ್ಲಿ ಜಾತಿ ಹೆಸರು ತೆಗೆದುಹಾಕುವಂತೆ ಸೂಚಿಸಿದೆ. ಶಾಲೆಗೆ ದೇಣಿಗೆ ನೀಡಿದವರ ಹೆಸರು ಹಾಕಬಹುದು, ಆದರೆ ಅಲ್ಲಿ ಕೂಡ ಜಾತಿ ಹೆಸರು ಹಾಕುವುದಕ್ಕೆ ಅವಕಾಶವಿಲ್ಲ ಎಂದು ಕೂಡ ಕೋರ್ಟ್ ಹೇಳಿದೆ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.